ಸಮಿತ್ ರಾಜ್ ದರೆಗುಡ್ಡೆ ಪ್ರಕರಣದ ಕುರಿತಂತೆ ಕಾಂಗ್ರೆಸ್ಸಿಗರು ನಡೆಸಿದ್ದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿಗರು ನನ್ನನ್ನು ಟಾರ್ಗೆಟ್ ಮಾಡಿ ನಿಂದಿಸಿದ್ದು, ಮುಂದೆ ಇಂತಹ ದುರ್ವರ್ತನೆ ಮಾಡಿದರೆ ಕಾನೂನು ರೀತಿಯ ಹೋರಾಟ ನಡೆಸುವುದಾಗಿ ಶಾಸಕ ಉಮಾನಾಥ್ ಕೋಟ್ಯಾನ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅವರು ಮೂಡುಬಿದ್ರೆ ಬಿಜೆಪಿ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದರು. ಕಾಂಗ್ರೆಸ್ಸಿಗರು ಮಂಗಳವಾರ ಮೂಡುಬಿದ್ರೆಯ ರಾಜೀವ್ ಗಾಂಧಿ ಸಂಕೀರ್ಣದ ಮುಂಭಾಗದಲ್ಲಿ ಸಮಿತ್ ರಾಜ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿಗೆ ನೀಡುವಂತೆ ಆಗ್ರಹಿಸುವ ನೆಪದಲ್ಲಿ ಪ್ರತಿಭಟನೆ ನಡೆಸಿ ತನ್ನನ್ನು ಸುಮ್ಮನೆ ಮಧ್ಯಕ್ಕೆ ತರುತ್ತಿದ್ದಾರೆಂದು ಆರೋಪಿಸಿದರು. ಎಸ್ಐಟಿಗೆ ಕೊಡಲು ನನ್ನ ಸಂಪೂರ್ಣ ಬೆಂಬಲವಿದೆ. ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸುವಾಗ ಎಸ್ಐಟಿ ನೀಡುವಂತೆ ಒತ್ತಾಯಿಸುವುದೇನು? ನೀವು ಎಸ್ಐಟಿಗಾದರೂ ಕೊಡಿ, ಸಿಬಿಐ ಅಥವಾ ಎನ್ಐಎಗಾದರೂ ಕೊಡಿ. ಕೆಟ್ಟ ಕೆಲಸ ಯಾರೇ ಮಾಡಿದರೂ ನಾನು ಅವರಿಗೆ ಸಪೋರ್ಟ್ ಮಾಡುವುದಿಲ್ಲ. ಆದರೆ ಬಿಜೆಪಿ ಅಥವಾ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ಅನ್ಯಾಯವಾಗಿ ತೊಂದರೆ ಕೊಟ್ಟರೆ ನಾನು ಶಾಸಕನಾಗಿ ಸುಮ್ಮನಿರಲು ಸಾಧ್ಯವಿಲ್ಲ. ಸಮಿತ್ ರಾಜ್ ಈ ಹಿಂದೆ ಮೂಡುಬಿದ್ರೆ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ದಿನೇಶ್ ಕುಮಾರ್ ರಿಂದ ಅನ್ಯಾಯವಾಗಿ ಬಂಧನಕ್ಕೊಳಗಾದಾಗ ತಾನು ಸ್ಟೇಷನ್ಗೆ ವಕೀಲರೊಂದಿಗೆ ತೆರಳಿ ಜಾಮೀನು ಪತ್ರ ತೋರಿಸಿ ಕಾನೂನು ರೀತಿಯಲ್ಲಿ ಬಿಡುಗಡೆ ಮಾಡಿದ್ದೇನೆ. ಅನ್ಯಾಯ ಯಾರೇ ಮಾಡಿದರೂ ಬೆಂಬಲ ನೀಡಲಾರೆ. ನನ್ನ ಕ್ಷೇತ್ರದ ಮತದಾರರು ತಲೆ ತಗ್ಗಿಸುವ ಕೆಲಸ ಮಾಡುವುದಿಲ್ಲ. ನಾನು ಪರಿಶುದ್ಧವಾಗಿದ್ದೇನೆ ಎಂದು ಅವರು ಹೇಳಿದರು. ಮಾಡ್ತಾರೆ, ಒಳ್ಳೆ ಹೆಸರಿದೆ, ಅವರ ಹೆಸರನ್ನು ಕೆಡಿಸಬೇಕು, ಅವರನ್ನ ಇಲ್ಲಿ ನೇರವಾಗಿ ಬನ್ನಿ. ರಾಜಕೀಯದಲ್ಲಿ ಏನಿದ್ರು ನೇರವಾಗಿ ಬನ್ನಿ. ನಿಮ್ಮ ಪಾರ್ಟಿ ಇದೆ, ನನ್ನ ಪಾರ್ಟಿ ಇದೆ, ನನ್ನ ಕಾರ್ಯಕರ್ತರಿದ್ದಾರೆ, ನಿಮ್ಮ ಕಾರ್ಯಕರ್ತರು, ನೇರವಾಗಿ ನಾವು ಹೋರಾಟ ಮಾಡುವ. ಅದು ಬಿಟ್ಟು ಹಿಂಬಾಗಿಲಿನಿಂದ ಬಂದು ಹೇಗೋ ನಮ್ಮನ್ನು ಓಡಿಸಬೇಕು ಅಂತ ನೀವು ನೋಡಿದ್ರೆ ಖಂಡಿತವಾಗಿ ಅದು ನಮ್ಮ ಕ್ಷೇತ್ರದ ಜನತೆ ಅದನ್ನು ಒಪ್ಪುವುದಿಲ್ಲ. ಅವರಿಗೆ ಸರಿಯಾಗಿ ಉಮಾನಾಥ್ ಕೋಟ್ಯಾನ್ ಅಂತ ಗೊತ್ತಿದೆ. ತೊಂದರೆ ಆದರೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಯಾವಾಗಲೂ ತಯಾರಿದ್ದೇವೆ. ಅವತ್ತು ಅವನ ತಪ್ಪಿರ್ಲಿಲ್ಲ, ಅವನನ್ನು ಬಿಡಿಸಿ ಲಾಯರ್ ಜಾಮೀನು ಆದ ಮೇಲೆ ನಾವು ಕರ್ಕೊಂಡು ಬಂದೇವೆ. ಏನು ಸ್ಟೇಷನ್ ಇಂದ ಹೊಡೆದು ಆರೋಪಿ ಕೇಳಿಕೊಂಡು ನಾವು ಕರ್ಕೊಂಡು ಬರಲಿಲ್ಲ. ಜಾಮೀನಾದ ಮೇಲೆ ಕಾನೂನು ಪ್ರಕಾರ ನಾನು ಕರ್ಕೊಂಡು ಬಂದಿದ್ದೇನೆ. ಕಾನೂನನ್ನು ಉಲ್ಲಂಘನೆ ಎಲ್ಲಿಯೂ ಮಾಡ್ತಾರೆ. ಯಾವುದೇ ಸಂಘಟನೆ ಇರ್ಬೋದು, ಹಿಂದೂ ಸಂಘಟನೆ, ದನದ ಕೇಸ್ ಇರ್ಬೋದು ಅಥವಾ ಬೇರೆ ಬೇರೆ ಕೇಸುಗಳಿರ್ಬೋದು, ಅವರ ಪರವಾಗಿ ನಿಂತು ನಾನು ಕೆಲಸ ಮಾಡ್ತೇನೆ. ಒಬ್ಬ ವೈಯಕ್ತಿಕ ಯಾರಾದ್ರೂ ಮಾಡಿದ್ದೇನೆ, ಸಮಿತ್ ರಾಜ್ ದರೆಗುಡ್ಡೆ ವೈಯಕ್ತಿಕ ಏನಾದ್ರೂ ಇದೆ ಅದಕ್ಕೆ ಖಂಡಿತ ಬೇಡದ ಕೆಲಸ ಅಂತಾದ್ರೆ ಯಾರು ಮಾಡಿದ್ರೆ ಅದಕ್ಕೆ ನಾನು ಸಪೋರ್ಟ್ ಮಾಡೋದು. ಸಮಿತ್ ರಾಜ್ ದರೆಗುಡ್ಡೆ ಅರೆಸ್ಟ್ ಮಾಡಿದ್ರು, ಕೊಂಡೋದ್ರು, ನಾನು ಅದರ ಬಗ್ಗೆ ಯಾರ ಹತ್ರನೂ ಕಿಂಚಿತ್ತು ಮಾತಾಡಬೇಕು. ಅವ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಅವನಿಗಂತಲ್ಲ ಯಾರಿಗೂ ವೈಯಕ್ತಿಕವಾಗಿ ನಾನು ಸಪೋರ್ಟ್ ಮಾಡುವಂತ ವ್ಯವಸ್ಥೆ ಇಲ್ಲ. ಬಾಕಿಯವರಾದ್ರೆ ಬಾಕಿ ಪಾರ್ಟಿಯವರು ಧಮಕಿ ಕೊಡ್ತಾರೆ, ಹಾಗೆ ಮಾಡೋದೇನೆ ಬಿಡಿ ಅಂತ. ಸ್ಯಾಂಡ್ ಮಾಫಿಯಾ ನಮ್ಮ ಜಿಲ್ಲೆಯಲ್ಲಿ ಗೊತ್ತಿದೆ. ಸ್ಯಾಂಡ್ ಇರ್ಬೋದು, ಕೆಂಪು ಕಲ್ಲಿದ್ದು ತೊಂದರೆ ಇರ್ಬೋದು. ಸ್ಯಾಂಡ್ ಮಾಫಿಯಾದಲ್ಲಿ ಒಂದು ತೋನಿಗೆ ಎಷ್ಟು ದುಡ್ಡು ನನಗೆ ಕೊಡಬೇಕು ಅಂತ ಹೇಳಿದವ ನಾನಲ್ಲ. ಇವತ್ತಿನವರೆಗೆ ಒಂದೇ ಒಂದು ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಅವರು ಹೇಳ್ತಾರೆ, ಕೆಲವು ಅಲ್ಪಸಂಖ್ಯಾತ ಬಂಧುಗಳು ಹೇಳ್ತಾರೆ, ಉಮಾನಾಥ್ ಕೋಟ್ಯಾನ್ ಇರುವಾಗ ಬಿಜೆಪಿ ಸರ್ಕಾರ ಇರುವಾಗ ನಮ್ಮ ಹತ್ರ ಏನು ನಮಗೆ ತೊಂದರೆ ಆಗಲಿಲ್ಲ, ಈಗ ತೊಂದರೆ ಆಯಿತು ಅಂತ ಅವ್ರು ಹೇಳ್ತಾರೆ. ನಮ್ಮ ಪಕ್ಷದವರಲ್ಲ, ಕಾಂಗ್ರೆಸ್ ಪಕ್ಷದವರೇ ಆ ಹೊಯ್ಗೆ ವ್ಯಾಪಾರ ಮಾಡ್ತಿರೋರು ಹೇಳ್ತಾರೆ. ಆದ್ದರಿಂದ ನಾನು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಯಾರಿಗೂ ಅದು ಲೀಗಲ್ ಆಗಲಿ ಇಲ್ಲೀಗಲ್ ಆಗಲಿ ನಾನು ಯಾರಿಗೂ ಪತ್ರ ಮಾಡಲಿಲ್ಲ. ನಮ್ಮವರನ್ನು ಬಿಡಿ, ಅವರನ್ನು ಹಿಡಿಯಿರಿ ಅಂತ ನಾನು ಹೇಳಿಲ್ಲ. ಪ್ರತಿಯೊಬ್ಬರಿಗೆ ಸಮಾನವಾದ ನ್ಯಾಯ ಸಿಗಬೇಕು ಅಂತ ಭಾವಿಸುವ ನಾನು. ಆದ್ದರಿಂದ ಇವತ್ತು ನಾನು ಇಷ್ಟೇ ಹೇಳುವಂತದ್ದು, ಸ್ಪಷ್ಟವಾಗಿ ಹೇಳಿದ್ದೇನೆ. ಹಾಗಾದ್ರೆ ಈಗ ಕಿನ್ನಿಗೋಡಿಯಲ್ಲಿ ನಿಮ್ಮ ಸೇವಕ ಯಾವತ್ತೂ ಮಾಡುವುದಿಲ್ಲ, ಮಾಡಲಿಕ್ಕೆ ಕಾರಣವೂ ಇಲ್ಲ. ಹಾಗಾಗಿ ನೀವು ಯಾವುದೇ ತನಿಖೆಗೆ ಇದನ್ನು ಕೊಟ್ಟರು ಆ ಸಮಿತ್ ರಾಜ್ ದರೆಗುಡ್ಡೆಯ ಮೊಬೈಲ್ ಅನ್ನು ನಾನು ಅದಕ್ಕೆ ಮತ್ತು ನನ್ನ ಪಕ್ಷ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ತೇವೆ. ದಯವಿಟ್ಟು ನೀವು ಕೊಡಿ ಅಂತ ನಿಮ್ಮ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಭಾರಿ ಬೊಬ್ಬೆ ಹಾಕಿದ್ರು ಯಾರು ನಮ್ಮ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಅವರು. ನಾನು ಭಾರಿ ಸಾಚ ಉಮಾನಾಥ್ ಕೋಟ್ಯಾನ್ ಕೆಟ್ಟವ ಅಂತ ಭಾರಿ ಬೊಬ್ಬೆ ಹಾಕಿದ್ರು. ತೊಂದರೆ ಹಾಕಲಿ. ಅಲ್ಲಿ ನಮ್ಮ ಒಂದು ಪ್ರತಿಷ್ಠಿತ ಕಾಲೇಜಿನ ಎದುರುಗಡೆ ಪಬ್ಬು ನಡೆಸಿಕೊಂಡು ಅದರಲ್ಲಿ ಹುಡುಗಿಯರನ್ನು ಕುಡಿಸುವುದು ನಾನಲ್ಲ ಸ್ವಾಮಿ, ನಾನಲ್ಲ. ಇವತ್ತು ಅವರು ಬರುವುದು, ಅವರ ಗಾಡಿಯಲ್ಲಿ 4-5 ಜನರನ್ನು ಕೂರಿಸಿಕೊಂಡು ಬರುವುದು, ಅವರನ್ನ ಗೂಂಡಾಗಳ ರೀತಿಯಲ್ಲಿ ಕರ್ಕೊಂಡು ಬರುವುದು ನಾನಲ್ಲ, ಅವರು. ಆದ್ದರಿಂದ ದಯವಿಟ್ಟು ನಿಮ್ಮ ಸ್ವಭಾವ ನಮ್ಮಲ್ಲಿಲ್ಲ, ನಿಮ್ಮ ಸ್ವಭಾವ, ನಿಮ್ಮ ಗುಣ ನನ್ನ ಹತ್ರ ಇಲ್ಲ. ನನಗೆ ಗೊತ್ತಿದ್ದೆ, ನಾನೊಬ್ಬ ಜನಸಾಮಾನ್ಯರಿಗಾಗಿ ಆಯ್ಕೆ ಆಗಿದ್ದೇನೆ, ಜನರ ಸೇವೆ ಮಾಡಬೇಕು ಅಂತ ಆಯ್ಕೆ ಆಗಿದೆ. ಆದ್ದರಿಂದ ಅಂತ ದರ್ಪ, ಅಂತ ಅಹಂಕಾರ, ಅಂತ ದುರಂಕಾರ ನನ್ನಲ್ಲಿಲ್ಲ. ನನ್ನ ಕ್ಷೇತ್ರದ ಜನತೆ, ನನ್ನ ಕಾರ್ಯಕರ್ತರು, ನನ್ನ ಪರಿವಾರ ಸಂಘಟನೆಯವರು ಪ್ರತಿಯೊಬ್ಬರು ಇದನ್ನು ಗಮನಿಸಬೇಕು. ನಿಮ್ಮ ಶಾಸಕ, ನೀವು ಆಯ್ಕೆ ಮಾಡಿದ ಶಾಸಕ ಪ್ರಾಮಾಣಿಕವಾಗಿ ಒಬ್ಬ ಶುಭ್ರ
ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು ವರ್ಷದೊಬ್ಬ ಕಾಂಗ್ರೆಸ್ಸಿನವ ಏನೋ ಮಾಡಿ ಇವತ್ತು ಪೋಕ್ಸೋ ಕೇಸಲ್ಲಿ ಒಳಗಿದ್ದಾರೆ. ಹಾಗೆ ನಾನು ಹೇಳ್ಬೇಕು, ಯಾರ ಬಂಟ ಅಂತ ಹೇಳ್ಬೇಕ್ರಿ, ಯಾರ ಬಂಟೆ ಅಂತ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ವೈಯಕ್ತಿಕ ವಧೆ ಮಾಡುವಂತ ಮನುಷ್ಯ ನಾನಲ್ಲ. ನೀವು ಹೇಳಿದಾಗೆ ನಾನು ಹೇಳ್ಬೋದಲ್ಲ, ನಾನು ಹೇಳಿಲ್ಲ. ಒಂದು ಕುಟುಂಬಕ್ಕೆ ವೈಯಕ್ತಿಕವಾಗಿ ಯಾರಿಗೂ ಅನ್ಯಾಯ ಆಗಬಾರ್ದು, ಅವರಿಗೆ ತೇಜೋವಧೆ ಆಗಬಾರ್ದು ಅನ್ನೋದಷ್ಟು ನಾನು ಹೇಳಿಲ್ಲ. ನೀವು ಹೇಳಿದಾಗೆ ನಾನು ಹೇಳ್ಬೋದಲ್ಲ, ಹೇಳುವುದಿಲ್ಲ. ನಾನು ಕಡೆಗೆ ಇಷ್ಟೇ ಹೇಳುವಂಥದ್ದು, ನನ್ನ ಕ್ಷೇತ್ರದ ಜನತೆಗೆ, ನನ್ನ ಮತದಾರರಿಗೆ, ನನ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಹೇಳುವಂಥದ್ದು ಇಷ್ಟೇ, ನಾನು ಸ್ವಚ್ಛ ಮತ್ತು ನಿರ್ಮಲವಾಗಿದ್ದೇನೆ. ಆ ಒಂದು ಮೊಬೈಲ್ ಅನ್ನ ಯಾವುದೇ ತನಿಖೆಗೆ ಕೊಟ್ಟು ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದ್ದರಿಂದ ದಯವಿಟ್ಟು ಯಾರು ನನ್ನ ಕ್ಷೇತ್ರದ ಜನತೆ ಗೊಂದಲಕ್ಕೆ ಈಡಾಗಬೇಡಿ. ಈ ಬೇಡದಂತ ಅನೇಕ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ, ಪ್ರೆಸ್ ಮೀಟ್ ಅಲ್ಲಿ, ಭಾಷಣದಲ್ಲಿ ಬಂದಂತ ನನ್ನನ್ನು ತೇಜೋವಧೆ ಮಾಡುವಂತ ಪ್ರಯತ್ನ ಮಾಡಿದ್ದು, ಇದನ್ನು ನಾನು ಖಂಡಿತವಾಗಿ ವಿರೋಧಿಸ್ತೇನೆ. ಯಾರಿಗೆ ಇಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ನಾನು ಇದಕ್ಕೆ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಹಿರಿಯರ ಹತ್ರ ಮತ್ತು ಸಂಬಂಧಪಟ್ಟದ ಹಿರಿಯ ವಕೀಲರ ಹತ್ರ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳುವಂತ ಒಂದು ಕ್ರಮವನ್ನು ನಾನು ತಗೊಳ್ತೇನೆ. ನಾನು ಪರಿಶೀಲಿಸಿ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಹೇಳಿಕೊಂಡು ನಾನು ಮುಂದೆ ಹೆಜ್ಜೆ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಂಡಲ ಅಧ್ಯಕ್ಷ ದಿನೇಶ್ ಪುತ್ರನ್, ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷ ಈಶ್ವರ ಕಟೀಲು, ಸುನೀಲ್ ಆಳ್ವಾ, ಶಾಂತಿಪ್ರಸಾದ್ ಹೆಗ್ಡೆ, ನಗರಾಧ್ಯಕ್ಷ ಲಕ್ಷ್ಮಣ ಪೂಜಾರಿ, ರೈತ ಮೋರ್ಚಾ ಅಧ್ಯಕ್ಷ ರಾಜೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.